ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ಸ್ಕಿನ್ ತುಂಬ ಚಂದ ಇರಬೇಕು, ಎಷ್ಟು ಏಜ್ ಆದರೂ ಗೊತ್ತಾಗಬಾರ್ದು, ಸುಕ್ಕುಗಟ್ಟಬಾರ್ದು, ಮುಖ ತುಂಬ ಹೊಳೆಯಬೇಕು, ತುಂಬ ಚೆನ್ನಾಗಿರುವಂಥ ಸ್ಕಿನ್ ಟೋನ್ ಬರಬೇಕು ಅನ್ನೋಲ್ಲ ಆಸೆ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಂದು ಸಿಂಪಲ್ ಆಗಿರುವಂಥ ಜ್ಯೂಸ್ ರೆಸಿಪಿ ಇವತ್ತು ಹೇಳ್ತಾ ಇದ್ದೇನೆ. ಈ ಜ್ಯೂಸನ್ನು ನೀವು ದಿನ ಕುಡಿದ್ರೆ ನಾನು ಇಷ್ಟು ಹೇಳಿದ್ನಲ್ಲ ಆ ಎಲ್ಲ ಲಾಭಗಳು ಸಿಗುತ್ತೆ. ತುಂಬ 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 ಪ್ರಯೋಜನ ಇದೆ ಈ ಜ್ಯೂಸಿಂದ. ಮತ್ತು ಏನು ಅಂತಂದರೆ ಮಾಡೋದಕ್ಕೆ ಕೂಡ ತುಂಬ ಸುಲಭ. ನಾವು ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ. ಬರೀ ಒಂದೇ ಒಂದು ಹಣ್ಣು ಅಥವಾ ಒಂದೇ ಒಂದು ತರಕಾರಿಗೆ ಬೇಕಾಗಿರೋದು. ಅದೇನಂತಂದರೆ ಟೊಮೆಟೊ ಹಣ್ಣಿನ ಜ್ಯೂಸು. ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿ ನೀವು ನೆನೆಸಿದ್ದಕ್ಕಿಂತಲೂ ತುಂಬ ತುಂಬ ಲಾಭಗಳಿದೆ. ನಾನು ಆಗಾಗ ಕುಡಿತಾ ಇರ್ತೇನೆ. ನಾನಂತಂದ್ರೆ ಬೇರೆ ಬೇರೆ ಜ್ಯೂಸನ್ನು ಟ್ರೈ ಮಾಡ್ತಾ ಇರ್ತೇನೆ, ಇದು ಒಂದು ಅಂತಲ್ಲ. ಬಟ್ ಟೊಮೆಟೊ ಹಣ್ಣಿನ ಜ್ಯೂಸನ್ನು ವಾರದಲ್ಲಿ 3 ಸರಿ ಆದರೂ ನಾನು ಕುಡಿತೇನೆ. ನೀವು ದಿನ ಜ್ಯೂಸ್ ಕುಡಿಯೋದಿದ್ರೆ ಇದನ್ನು ಕೂಡ ನಿಮ್ಮ ಡಯಟಿಗೆ ಆ್ಯಡ್ ಮಾಡ್ಬೋದು. ಅಂದರೆ ಒಂದಿನ ಟೊಮೆಟೊ ಹಣ್ಣಿನ ಜ್ಯೂಸ್, ಇನ್ನೊಂದು ದಿನ ಬೇರೆ ಜ್ಯೂಸನ್ನು ಬೇಕಾದರೂ ನೀವು ಕುಡಿಬೋದು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಹೇಳಿದೆ ಏನಂತಂದರೆ, ನಾವು ಯಾವಾಗಲೂ ಯಂಗಾಗಿ ಕಾಣಬೇಕು, ಚಂದ ಕಾಣಬೇಕು, ಗ್ಲೋ ಇರಬೇಕು ನಮ್ಮ ಸ್ಕಿನ್ ಎಲ್ಲ ಅಂತಂದರೆ ದಿನ ನಾವು ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡಿಲೇಬೇಕು ಅಂತ. ತುಂಬ ಒಳ್ಳೆಯದು ಸ್ಕಿನ್ನಿಗೆ ಗ್ಲೋ ಕೊಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು. ಆದ್ದರಿಂದ ಅದರಲ್ಲೂ ಈ ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿ ಅದ್ಭುತವಾಗಿರುವಂಥ ಲಾಭ ಇದೆ. ಇನ್ನೊಂದು ಏನು ಅಂತಂದರೆ, ಟೊಮೆಟೊ ಹಣ್ಣು ನಮಗೇನು ಕಷ್ಟದ ವಿಷಯ ಅಲ್ಲ, ತುಂಬ ಕಮ್ಮಿಗೆ ಕೂಡ ಸಿಗುತ್ತೆ. ಸುಲಭವಾಗಿ ನಾವು ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದ್ರ ಜ್ಯೂಸನ್ನು ಯಾವ ಥರ ಮಾಡೋದು? ತುಂಬಾ ಸಿಂಪಲ್. 1 ಗ್ಲಾಸ್ ನೀರಿಗೆ ಅಂದರೆ 1 ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ ನಾವು 1-2 ಟೊಮೆಟೊ ಹಣ್ಣನ್ನು ಉಪಯೋಗ ಮಾಡಬೇಕಾಗುತ್ತೆ. ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಜ್ಯೂಸರಿಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಅಂದರೆ 1 ಲೋಟ ಅಥವಾ ಅರ್ಧ ಲೋಟದಷ್ಟು ಫಸ್ಟ್ ನಾವು ರುಬ್ಬುವಾಗ, ಅಂದರೆ ಗ್ರೈಂಡ್ ಮಾಡುವಾಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಆನಂತರ ಸೇರಿಸ್ಬೋದು. ಅದನ್ನು ಕ್ಲೀನಾಗಿ ಜ್ಯೂಸ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ ನೀರನ್ನು ಸೇರಿಸಿ ಅದಕ್ಕೆ 1/4 ಚಮಚದಷ್ಟು ಲಿಂಬೆ ರಸನ ಆ್ಯಡ್ ಮಾಡಿದರೆ ಅದು ಬೆನಿಫಿಟ್ ಅಥವಾ ಲಾಭನ ಡಬಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಟೊಮೆಟೊ ಹಣ್ಣಿನ ಜ್ಯೂಸ್. ಲಿಂಬೆ ರಸ ಕೂಡ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ, ಸ್ಕಿನ್ನನ್ನು ಯಂಗಾಗಿ ಕಾಣಿಸ್ಲಿಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಈ ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿ ಅಂಥದ್ದು ಏನಿರುತ್ತೆ? ಟೊಮೆಟೊ ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಇದೇನು ಅಂತಂದರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ಒಳ್ಳೆಯದು. ಅಂದರೆ ನೀರಿನ ಅಂಶ ಡ್ರೈ ಆಗೋದನ್ನು ತಪ್ಪಿಸುತ್ತೆ. ಇನ್ನೊಂದು ಏನು ಅಂತಂದರೆ ಸ್ಕಿನ್ನಿಗೆ ಒಳ್ಳೆ ಟೋನ್ ಕೊಡುತ್ತೆ. ಇದು ಟೊಮೆಟೊ ಹಣ್ಣಿನ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ಸ್ಕಿನ್ನಿಗೆ ಬೇಕಾಗಿರುವಂಥ ಒಂದು ಕೊಲಾಜನ್ ಅಂತ ಇರುತ್ತೆ, ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದ್ರಿಂದ ನಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ. ಸ್ಕಿನ್ನ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತಲ್ವ, ಅದು ತಡೆಗಟ್ಟುತ್ತೆ. ಮತ್ತು ಸ್ಕಿನ್ಗೆ ಏಜ್ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ಸ್ಕಿನ್ ಯಾವಾಗಲೂ ಯಂಗಾಗಿರೋ ಥರ ಕಾಪಾಡುತ್ತೆ. ಮುಖಕ್ಕೆ ಕೂಡ ಅಷ್ಟೇ ಚಂದ ಗ್ಲೋ ಕೊಡುತ್ತೆ. ಸ್ಕಿನ್ ನಮ್ದು ಇಂಪ್ರೂವ್ ಆದರೆ ಆಟೋಮೆಟಿಕ್ ಆಗಿ ನಮ್ಮ ಮುಖಕ್ಕೆ ಕೂಡ ಒಳ್ಳೆ ಗ್ಲೋ ಬರುತ್ತೆ. ಸೊ ಜಸ್ಟ್ ಒಂದು 2 ವಾರ ನೀವು ಟೊಮೆಟೊ ಹಣ್ಣಿನ ಜ್ಯೂಸನ್ನು ಕುಡಿದು ನೋಡಿ, ನಿಮಗೆ ಖಂಡಿತವಾಗ್ಲೂ ಆ ಡಿಫ್ರೆನ್ಸ್ ಕಾಣುತ್ತೆ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಈ ಟೊಮೆಟೊ ಹಣ್ಣಿನಲ್ಲಿ ಇದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಈ ಟೊಮೆಟೊ ಹಣ್ಣು ತುಂಬ ಒಳ್ಳೆಯದು. ಸೊ ಈ ಒಂದು ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿ ಎಷ್ಟೆಲ್ಲ ಲಾಭ ಇದೆ ನೋಡಿ. ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಸ್ಕಿನ್ ಹೈಡ್ರೇಟ್ ಆಗಿದ್ರೆ, ಅಂದರೆ ನೀರಿನ ಅಂಶ ಮತ್ತು ಎಣ್ಣೆ ಅಂಶ ಬ್ಯಾಲೆನ್ಸ್ಡ್ ಆಗಿದ್ರೆ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣುತ್ತೆ. ಸೊ ನಮ್ಮ ಮುಖಕ್ಕೆ ಗ್ಲೋ ಬರುತ್ತೆ. ಕೊಲೆಜನ್ ಎಲ್ಲ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಇದೇನು ಅಂತಂದರೆ ಸ್ಕಿನ್ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸುಕ್ಕುಗಟ್ಟೋದನ್ನು ಕಮ್ಮಿ ಮಾಡುತ್ತೆ. ಸೊ ಆಟೋಮೆಟಿಕ್ ಆಗಿ ನಾವು ಯಂಗಾಗಿ ಕಾಣ್ಬೋದು. ಸೊ ಇಷ್ಟೆಲ್ಲ ಪ್ರಯೋಜನ ಇದೆ. ಮತ್ತು ಆರೋಗ್ಯ ಕೂಡ ಡಬಲ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ನೀವು ಈ ಟೊಮೆಟೊ ಹಣ್ಣಿನ ಜ್ಯೂಸನ್ನು ಯಾವಾಗಲೂ ಅಂತಲ್ಲ, ಅಟ್ಲೀಸ್ಟ್ ವಾರಕ್ಕೆ 2-3 ಸರ್ತಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.